ನಿತ್ಯನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದಿನ ಸರಣಿ ಸಂಚಿಕೆ 154. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಇಂದಿನ ಕಗ್ಗ ಗಾಯನದಲ್ಲಿ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಎಷ್ಟು ಚಿಂತಿಸಿದೊಡಂ ಶಂಕೆಯನ್ನೇ ಬೆಳೆಸುವ ಈ ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿ ನರನು ಕಷ್ಟಪಡುತ್ತಿರಲು ಎನ್ನುವುದೇ ಬ್ರಹ್ಮವಿಧಿ ಏನೋ ಅಷ್ಟೇ ನಮ್ಮ ಪಾಡು, ಅಷ್ಟೇ ನಮ್ಮ ಪಾಡು. ಮಂಕುತಿಮ್ಮ. ಎಷ್ಟು ಚಿಂತಿಸಿದೊಡಂ ಶಂಕೆಯನೆ ಬೆಳೆಸುವ ಈ ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿನರನು ಕಷ್ಟಪಡುತ್ತಿರಲೆನ್ನುವುದೇ ಬ್ರಹ್ಮವಿಧಿಯೇನೋ ಅಷ್ಟೇ ನಮ್ಮಯ ಪಾಡು. ಕಷ್ಟಪಡುತ್ತಿರಲೆನ್ನುವುದೇ ಬ್ರಹ್ಮವಿಧಿಯೇನೋ ಅಷ್ಟೇ ನಮ್ಮಯ ಪಾಡು. ಮಂಕುತಿಮ್ಮ ಅಷ್ಟೇ ನಮ್ಮಯ ಪಾಡು. ಮಂಕುತಿಮ್ಮ. ಪ್ರಿಯರೇ, ಈ ಜಗತ್ತಿನಲ್ಲಿ ಎಷ್ಟೊಂದು ವಿಸ್ಮಯಗಳು ಅಡಗಿದ್ದಾವೆ. ನಮ್ಮ ಕಲ್ಪನಾ ವಿಲಾಸಕ್ಕೆ ಅವುಗಳು ನಿಲುಕಲಾರದು. ಸೃಷ್ಟಿಯ ವೈಚಿತ್ರ್ಯವನ್ನು ಕಂಡು ನಾವು ಎಷ್ಟೋ ಬಾರಿ ಆಶ್ಚರ್ಯಕ್ಕೆ ಒಳಗಾಗಿದ್ದೇವೆ. ಇಷ್ಟೆಲ್ಲ ವಿಶೇಷವಿರುವ ಈ ಪ್ರಕೃತಿಯ ಶಕ್ತಿ ಮತ್ತು ಅದರ ಹಿಂದಿರುವ ಗುಟ್ಟೇನು? ಈ ಸೃಷ್ಟಿಯನ್ನು ಕಣ್ಣಿಗೆ ಕಾಣದಂತೆ ಪೋಷಣೆ ಮಾಡುವವರು ಯಾರು? ಇಲ್ಲಿರುವ ಜೀವಿಗಳ ಹುಟ್ಟು ಮತ್ತು ಸಾವುಗಳ ನಡುವೆ ನಡೆಯುವಂಥ ಜೀವನ ಕ್ರಿಯೆ, ಇದನ್ನ ನಿರ್ದೇಶನವನ್ನ ಮಾಡುವವರು ಯಾರು? ಹೀಗೆ ಭೂಮಿಯ ಮೇಲೆ ಹುಟ್ಟಿರುವ ನಮಗೆ ಈ ಜಗತ್ತಿನ ಬಗ್ಗೆ ಬಹಳಷ್ಟು ಕುತೂಹಲ, ಸಂಶಯ ಮತ್ತು ಸಂದೇಹಗಳು ಕಾಡುತ್ತವೆ. ಉತ್ತರದ ಹುಡುಕಾಟದಲ್ಲಿ ನಾವು ಬಹಳಷ್ಟು ಬಾರಿ ತಳಮಳಕ್ಕೆ ಒಳಗಾಗಿದ್ದೇವೆ. ಅಲ್ಲದೆ ಈ ಸೃಷ್ಟಿಯ ಬಗ್ಗೆ ಆಲೋಚಿಸಿದಷ್ಟು ನಮ್ಮ ಆಲೋಚನಾ ಲಹರಿಗೂ ನಿಲುಕಲಾರದಷ್ಟು ಇಲ್ಲಿ ವಿಷಯಗಳು ಇದ್ದಾವೆ. ಇದರೊಳಗೆ ಏನೋ ಒಂದು ಸಿದ್ಧಾಂತವನ್ನ ಶೋಧಿಸುತ್ತಾ ಹೊರಟರೆ ಉತ್ತರವೂ ಕೂಡ ನಮಗೆ ಸಿಗಲಾರದು. ಬ್ರಹ್ಮವಿಧಿಯ ಲಿಖಿತ ಪ್ರಕಾರವಾಗಿ ಈ ಭೂಮಿಯ ಮೇಲೆ ನಾವು ಇರುವಷ್ಟು ದಿನ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಕಷ್ಟ ಸುಖವನ್ನ ಅನುಭವಿಸಲೇಬೇಕು. ಅನ್ಯಥಾ ಮಾರ್ಗವೇ ಇಲ್ಲ. ಇದುವೇ ನಮ್ಮ ಪೂರ್ವ ಜನ್ಮದ ಕರ್ಮದ ಫಲವೆಂದು ತಿಳಿಯಬೇಕು. ಹಾಗಾಗಿ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಈ ಭೂಮಿಯ ಮೇಲೆ ನಾವೆಲ್ಲರೂ ಇರುವಷ್ಟು ದಿನ ಕಷ್ಟಪಡಲೇಬೇಕು ಎಂದು ಆ ಪರಮಾತ್ಮ ಹಣೆಯ ಬರಹವನ್ನು ಬರೆದದ್ದಾಗಿದೆ. ಇಷ್ಟೇ ನಮ್ಮ ಪಾಡು ಎಂದು ಈ ಕಗ್ಗದಲ್ಲಿ ಉಲ್ಲೇಖಿಸುತ್ತಾರೆ. ಒಟ್ಟಿನಲ್ಲಿ ಜೀವನದ ಸಾರವನ್ನ ತಿಳಿಯಲು ಹಲವು ಪ್ರಯತ್ನಗಳನ್ನು ನಾವು ಪಡುತ್ತೇವೆ. ಹಾಗಾಗಿ ಬದುಕಿನ ಹೋರಾಟದಲ್ಲಿ ಸೃಷ್ಟಿಯ ಸ್ವರೂಪವನ್ನ ಅರಿಯಲು ಹಲವು ಹುಡುಕಾಟಗಳು, ಶೋಧನೆಗಳು, ಆವಿಷ್ಕಾರಗಳು ನಮ್ಮ ಹಿರಿಯವರಿಂದಲೇ ಆ ಕಾರ್ಯಗಳು ಆಗಿದ್ದಾವೆ. ಬೇರೆ ಬೇರೆ ಕಾಲಘಟ್ಟದ ತತ್ವ ಸಿದ್ಧಾಂತಗಳನ್ನು ಅರಿಯಲು ನಿರಂತರವಾದ ಪ್ರಯತ್ನವನ್ನು ನಾವು ಪಟ್ಟಿದ್ದೇವೆ. ಆದರೆ ಈ ಸೃಷ್ಟಿಯ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಲು ಇದೀಗ ನಾವು ಪರದಾಡುತ್ತಿದ್ದೇವೆ. ಬಂಧುಗಳೇ, ಈ ಸೃಷ್ಟಿಯ ಮತ್ತು ನಮ್ಮ ನಿಮ್ಮೆಲ್ಲರ ನಡುವೆ ಇರುವ ಚೈತನ್ಯ ಶಕ್ತಿಯಾಗಿರುವ ಆ ಪರಮಾತ್ಮನನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಆತನು ಆಡಿಸುವ ಲೀಲಾವಳಿಯಲ್ಲಿ ಬಗೆ ಬಗೆಯ ಪಾತ್ರಗಳನ್ನು ಹಾಕುತ್ತಾ ರಂಗದಲ್ಲಿ ಒಂದಿಷ್ಟು ಕುಣಿದು ಕುಪ್ಪಳಿಸಿ ಆ ಕಾಲನ್ನು ಕರೆದಾಗ ವೇಷವನ್ನ ಮರೆಸಿಕೊಂಡು ಕಳಚಿಕೊಂಡು ತೆರೆಯ ಹಿಂದೆ ಸರಿಯಲೇಬೇಕು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.